ಕೇರಳದ ಕಾಸರಗೋಡು ಜಿಲ್ಲೆಯ ಕಯ್ಯಂಗಾಡ್ ಎಂಬಲ್ಲಿನ ಅರಾಯಿಲ್ ಭಗವತಿ ದೇವಸ್ಥಾನದಲ್ಲಿ ಮೂವಲಂಕುಳಿ ಚಾಮುಂಡಿ ಥಯ್ಯಂ ಪಾತ್ರಧಾರಿ ಜನರಿಗೆ ಕೋಲ್ನಿಂದ ಹೊಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದೆ। ಈ ವಿಡಿಯೋ ಆಧಾರದಲ್ಲಿ ಕೇರಳ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕಳೆದ ವಾರ ಸ್ವಯಂ ಪ್ರೇರಣೆಯಿಂದ ಪ್ರಕರಣ ದಾಖಲಿಸಿದೆಯಲ್ಲದೆ ಘಟನೆ ಕುರಿತಂತೆ ವರದಿಯನ್ನ 30 ದಿನಗಳೊಳಗೆ ಸಲ್ಲಿಸಬೇಕೆಂದು ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಗೆ ಸೂಚಿಸಿದೆ। ಯಾವುದೇ ದೂರು ದಾಖಲಾಗಿದೆಯೇ ಆಯೋಗ ಸ್ವಯಂ ಪ್ರೇರಣೆಯಿಂದ ಪ್ರಕರಣ ದಾಖಲಿಸಿದ್ದು ಸಾಕಷ್ಟು ಚರ್ಚೆಗೀಡಾಗಿದೆಯಲ್ಲದೆ ಧಾರ್ಮಿಕ ಪದ್ಧತಿಗಳಲ್ಲಿ ಆಯೋಗ ಹಸ್ತಕ್ಷೇಪ ನಡೆಸುವ ಅಧಿಕಾರ ಹೊಂದಿದೆಯೇ ಎಂಬ ಪ್ರಶ್ನೆಯೂ ಎದ್ದಿದೆ। ಥಯ್ಯಂ ಎಂಬುದು ಉತ್ತರ ಕೇರಳದ ಪ್ರಾಚೀನ ಸಾಂಪ್ರದಾಯಿಕ ನೃತ್ಯ ಪದ್ಧತಿಯಾಗಿದ್ದು ಹಲವಾರು ದೇವತೆಗಳು ಹಾಗೂ ದೈವಗಳನ್ನ ಈ ಮೂಲಕ ಆರಾಧಿಸಲಾಗುತ್ತೆ। ವೈರಲ್ ಆಗಿರುವ ನಿರ್ದಿಷ್ಟ ವಿಡಿಯೋ ಕಯ್ಯಂಗಾಡ್ನ ಅರಾಯಿಲ್ ಭಗವತಿ ದೇವಸ್ಥಾನದಲ್ಲಿನ ಆಚರಣೆಗೆ ಸಂಬಂಧಿಸಿದದ್ದಾಗಿದೆ। ಇಲ್ಲಿನ ವಾರ್ಷಿಕ ಥಯ್ಯಂ ಜಾತ್ರೆಗೆ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ। ಆಯೋಗ ಪ್ರಕರಣಕ್ಕೆ ದಾಖಲಿಸಿರುವುದಕ್ಕೆ ಹಲವು ವಿದ್ವಾಂಸರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ। ಈ ನಿರ್ದಿಷ್ಟ ಥಯ್ಯಂ ರುದ್ರವಾಗಿದ್ದು ಸಾಮಾನ್ಯವಾಗಿ ಥಯ್ಯಂ ಆರಂಭಗೊಂಡಾಗ ಜನರು ಹತ್ತಿರ ನಿಲ್ಲುವುದಿಲ್ಲ। ಥಯ್ಯಂಗೆ ಸಿಟ್ಟು ಬಂದರೆ ಭಕ್ತರಿಗೆ ಹೊಡೆಯುವ ಅಧಿಕಾರ ಹೊಂದಿದೆ ಎಂಬ ನಂಬಿಕೆ ಇದೆ। ಹೀಗೀಗ ನಂಬಿಕೆ ಇರಿಸದ ಕೆಲ ಮಂದಿ ಮದ್ಯ ಸೇವಿಸಿ ಥಯ್ಯಂ ಅನ್ನ ಅಣಕಿಸುತ್ತಾರೆ। ಹಾಗಿರುವಾಗ ಜನರಿಗೆ ಬಾರಿಸಿರಬಹುದು। ಈ ರೀತಿ ಹಲವೆಡೆ ಆಗುತ್ತಿದೆ ಎಂದು ಕ್ಯಾಲಿಕಟ್ ವಿಶ್ವವಿದ್ಯಾಲಯದ ಮಾಜಿ ಪ್ರೊಫೆಸರ್ ರಾಘವನ್ ಪಯ್ಯನಾಡ್ ಹೇಳಿದ್ದಾರೆ।